ಇವತ್ತೊಂದು ತುಂಬಾ ಚೆನ್ನಾಗಿರುವಂತಹ ಹುಣಸೆ ಹಣ್ಣಿನ ಹುಳಿ ಸಾರನ್ನು ಖಡಕ್ಕಾಗಿ ತುಂಬಾ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಸಾರಿಗೆ ಬೇಳೆ ಬೇಡ, ಟೊಮೆಟೊ ಬೇಡ, ಒಂದು ಸ್ವಲ್ಪ ಇದ್ರೆ ಸಾಕು, ತಟ್ಟೆ ಅನ್ನನೇ ಪೂರ್ತಿಯಾಗಿ ಖಾಲಿ ಮಾಡ್ಬೋದು. ರೆಸಿಪಿ ನೋಡಿ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಹುಣಸೆ ಹಣ್ಣಿನ ಖಡಕ್ ಸಾರನ್ನು ಮಾಡಲಿಕ್ಕೆ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಕರೆಕ್ಟಾಗಿ ನೋಡಿದ್ರಲ್ವ, ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ನಾವು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಅದೊಂದು ಸ್ವಲ್ಪ ಹೊತ್ತು, ಅಟ್ಲೀಸ್ಟ್ ಒಂದು 10 ನಿಮಿಷ ನೆನೆ ಹಾಕಲಿಕ್ಕೆ ಬಿಡಬೇಕು. ಈಗ ಒಂದು ಮಸಾಲೆ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಸಾರಿದು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಚೂರು ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರಿದ್ಕೊಳ್ಳಿ. ಇದು ಚೆನ್ನಾಗಿ ಹುರಿಬೇಕು. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ನೋಡಿನೂ ಕರೆಕ್ಟಾಗಿ ತಿಳ್ಕೊಬೋದು. ಇದು ಹುರಿದಾದ ನಂತರ ಸ್ವಲ್ಪ ಕರಿ ಲೀವ್ಸು, ಒಂದು 3 ಗುಂಟೂರು ಮೆಣಸು ಅಂದರೆ ಖಾರ ಮೆಣಸು, ಅದಾದ ನಂತರ ಒಂದು 4 ರಿಂದ 5 ಬ್ಯಾಡಗಿ ಮೆಣಸು ಇಷ್ಟನ್ನು ಹಾಕ್ಕೊಂಡು ನಾವಿದನ್ನ ಹುರಿದ್ಕೋಬೇಕಾಗುತ್ತೆ. ಮೆಣಸು ಕೂಡ ಚೆನ್ನಾಗಿ ಹುರಿದಾದ ನಂತರ ಸ್ಟವನ್ನು ಬಂದ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟು, ಸ್ವಲ್ಪ ತಣ್ಣಗಾಗಲಿ, ಜಾಸ್ತಿ ಬೇಡ. ಇದನ್ನೊಂದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೀಟಾಗಿ ಪುಡಿ ಮಾಡ್ಕೋಬೇಕು. ನಾವಿದನ್ನ ಚೂರು ತರಿ ಇರುತ್ತೆ ಮಸಾಲ ಪುಡಿ, ತೊಂದರೆ ಇಲ್ಲ. ಈ ಪೂರ್ತಿ ಮಸಾಲ ಪುಡಿಯನ್ನು ಕೂಡ ನಾವು ಒಂದು ಸರಿ ಸಾರು ಮಾಡುವಾಗ ಯೂಸ್ ಮಾಡ್ಬೋದು ಅಷ್ಟೇ. ಇವಾಗ ಒಂದು ಪಾತ್ರೆಯಲ್ಲಿ 3 ಲೋಟದಷ್ಟು, ದೊಡ್ಡ ಲೋಟದಲ್ಲಿ 3 ಲೋಟದಷ್ಟು ನೀರನ್ನು ತಗೊಂಡು ಹುಣಸೆ ಹಣ್ಣಿನ ಕಪ್ಪಲ್ಲಿಟ್ಟಿದ್ವಲ್ವ ಅದನ್ನ ಹಾಕಿಬಿಟ್ಟು ನೀಟಾಗಿ ಹುಣಸೆ ಹಣ್ಣಿನ ಹಿಚುಕಿ ಬಿಟ್ಟು ಈ ಥರ ಹುಣಸೆ ಹಣ್ಣಿನ ರಸನ ತೆಗೆದು ರೆಡಿ ಇಡಬೇಕು. 3 ಲೋಟದಷ್ಟು ನೀರು. ಇವಾಗ ಒಂದು 5-6 ಎಸಳು ಬೆಳ್ಳುಳ್ಳಿನ ನೀಟಾಗಿ ಗುದ್ಕೊಳ್ಳಿ. ಸಿಪ್ಪೆ ತೆಗೆದು ಬೇಕಾದರೂ ಗುದ್ಕೋಬಹುದು, ಸಿಪ್ಪೆ ಇದ್ರೂ ತೊಂದರೆ ಇಲ್ಲ. ಈ ಥರ ಜಜ್ಜಿಬಿಟ್ಟು ನೋಡಿ, ಗುದ್ಬಿಟ್ಟು ರೆಡಿ ಇಟ್ಕೊಳ್ಳಿ. ಇದೇ ಮೇನ್ ಫ್ಲೇವರ್ ಕೊಡುವಂಥದ್ದು ಸಾರಿಗೆ. ಈಗ ಸ್ಟವ್ ಮೇಲೆ ಸಾರು ಮಾಡಲಿಕ್ಕೆ ಪಾತ್ರೆ ಇಟ್ಟು 1-2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ ಸಿಡಿಸ್ಕೊಳ್ಳಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು. ಸಾಸಿವೆ ಸಿಡಿದಾದ ನಂತರ ನಾವು ರೆಡಿ ಮಾಡಿಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ಕೊಳ್ಳಿ. ಕರಿ ಲೀವ್ಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂತಂದ್ರೆ ಅದ್ಭುತವಾದಂತಹ ಫ್ಲೇವರ್ ಬರುತ್ತೆ ಸಾರು. ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸ ಮತ್ತು ಆ ನೀರು ಇದೆಯಲ್ವ ಅದನ್ನ ಒಟ್ಟಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವಿದಕ್ಕೆ ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನ್ ಬೇಡ, ಅದಕ್ಕಿಂತ ಕಮ್ಮಿನೇ ಅರಿಶಿನ ಪುಡಿ, ಹಾಗೆಯೇ 1.5 ಟೇಬಲ್ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕ್ಕೊಳ್ಳಿ. ಹಾಗೆಯೇ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇದು ಹಾಕಿದ ನಂತರ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಾವಿದನ್ನ ಚೆನ್ನಾಗಿ ಒಂದು ಪಾತ್ರೆನ ಮುಚ್ಚಿಬಿಟ್ಟು ಕುದೀಲಿಕ್ಕೆ ಬಿಡಬೇಕು. ಹುಣಸೆ ಹಣ್ಣು ಚೆನ್ನಾಗಿ ರಸ ಎಲ್ಲ ನೀರಲ್ಲಿ ಚೆನ್ನಾಗಿ ಕುದಿಬೇಕು. ಹಾಗೆಯೇ ಹಸಿಮೆಣಸು ಹಾಕಿದ್ವಲ್ವ ಅದು ಕೂಡ ಸ್ವಲ್ಪ ಬೇಯಬೇಕು. ಹಸಿಮೆಣಸಿನ ಕಲರ್ ಚೇಂಜ್ ಆಗಿರುತ್ತೆ ನೋಡಿ. ಆವಾಗ ನಾವಿದಕ್ಕೆ ಈ ಸಾರಿನ ಪುಡಿಯನ್ನು ರೆಡಿ ಮಾಡಿಟ್ಟಿದ್ವಲ್ವ ಅದೆಲ್ಲದನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಇಂಗು ಬೇಕಿದ್ರಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಒಂದು ಕುದಿ ಬಂದರೆ ಸಾಕು. ಈ ಸಾಂಬಾರು ಪುಡಿ ಹಾಕಿದ ನಂತರ ಜಾಸ್ತಿ ಕುದಿಸಬೇಡಿ, ಜಾಸ್ತಿ ಕುದಿಸಿದರೆ ಫ್ಲೇವರ್ ಹೋಗುತ್ತೆ. ಒಂದು ಕುದಿ ಬಂದರೆ ಸೂಪರ್ ಆಗಿರುವಂಥ ತುಂಬಾ ರುಚಿಯಾಗಿರುವಂತಹ ಹುಣಸೆ ಹಣ್ಣಿನ ಸಾರು ರೆಡಿ ಆಗಿದೆ. ನೋಡ್ತಾ ಇದ್ರೇ ಬಾಯಿ ನೀರು ಇರುತ್ತೆ. ವೈಟ್ ರೈಸಿಗಿದೆಯಲ್ವ ಎಷ್ಟು ಅದ್ಭುತ ಕಾಂಬಿನೇಷನ್ ಅಂತಂದರೆ ನಂದೊಂದು ಮೋಸ್ಟ್ ಫೇವ್ರೆಟ್ ರೆಸಿಪಿ ಇದು. ನಾನು ಮಾಡುವಂಥ ಈ ಸಾರು ಮನೆಯಲ್ಲಿ ತುಂಬಾ ಎಲ್ರಿಗೂ ಇಷ್ಟ. ಬಟ್ಟಲ್ ಅನ್ನನ ಈಸಿಯಾಗಿ ಒಂದು ಸಾರಿದ್ರೆ ಖಾಲಿ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿರುವ ಈ ಹುಣಸೆ ಹಣ್ಣಿನ ಸಾರಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.